ಸಂವಿಧಾನದ ಪುಟ ಪುಟವ ಎಲ್ಲರೆಡೆಗೆ ಬರೆಯೋಣ, ಅಂಬೇಡ್ಕರರ ಕನಸನ್ನು ನಾವು ನನಸು ಮಾಡೋಣ. ಅಂಬೇಡ್ಕರರ ಕನಸನ್ನು ನಾವು ನನಸು ಮಾಡೋಣ. ಎದ್ದೇಳಿ ಯುವ ಜನತೆ ಬೆಳಕು ಮೂಡಿದೆ, ನಮ್ಮ ನಡೆಗೆ ಬಲಗೊಳಿಸೋ ಶಕ್ತಿ ನಿಂತಿದೆ. ಎದ್ದೇಳಿ ಯುವ ಜನತೆ ಬೆಳಕು ಮೂಡಿದೆ, ನಮ್ಮ ನಡೆಗೆ ಬಲಗೊಳಿಸೋ ಶಕ್ತಿ ನಿಂತಿದೆ. ಅಸಮಾನತೆ ತೊಡೆದ ಶಕ್ತಿ, ಸಮಾನತೆ ಸಾರಿದ ಶಕ್ತಿ. ಅಸಮಾನತೆ ತೊಡೆದ ಶಕ್ತಿ, ಸಮಾನತೆ ಸಾರಿದ ಶಕ್ತಿ. ಪರ್ವತದಂತೆ ನಿಂತ ಶಕ್ತಿ, ಕೀಳರಿಮೆಯ ತೊಡೆದ ಶಕ್ತಿ. ಪರ್ವತದಂತೆ ನಿಂತ ಶಕ್ತಿ, ಕೀಳರಿಮೆಯ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 130ನೇ ಜನ್ಮದಿನದ ಶುಭಾಶಯಗಳು. ಜೈ ಭೀಮ್. ನಮಸ್ತೆ. ಸಮಸ್ತ ಕರ್ನಾಟಕ ಜನತೆಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನೋತ್ಸವ ಆಚರಿಸ್ಕೊಳ್ತಾರೆ. 14 ಏಪ್ರಿಲ್ 1899 ಜನಿಸಿದಂಥ ಇವತ್ತು ನಾವು ಕೂಡ್ಲು ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಷ್ಟೋ ಜನ ಹಲವಾರು ದೇವರು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ದೇವಸ್ಥಾನಗಳಲ್ಲಿ ಹೋಗಿ ಪೂಜೆ ಮಾಡ್ತಾಯಿದ್ದಾರೆ, ಆಚರಿಸ್ತಾ ಇದ್ದಾರೆ. ನಿಜವಾಗ್ಲೂ ದೇವ್ರು ಎಲ್ಲಿದ್ದಾರೆ ಅಂತ ನಮಗಂತೂ ಗೊತ್ತಿಲ್ಲ. ದೇವಸ್ಥಾನ ದೇವ್ರು ಎಲ್ಲಿದ್ದಾನೆ? ದೇವರು ದೇವಸ್ಥಾನದಲ್ಲಿದೆ. ಆ ದೇವಸ್ಥಾನನ ಆಚರಿಸ್ಕೊಳ್ತಾ ಇರೋಂಥ ವ್ಯಕ್ತಿಗಳು, ಒಬ್ಬ ದೇವಸ್ಥಾನದ ಸಂಸ್ಥಾಪಕರಾಗ್ಬೋದು, ಕಾರ್ಯದರ್ಶಿಗಳಾಗ್ಬೋದು, ಅವರೆಲ್ಲರೂ ಒಬ್ಬ ಜಿಲ್ಲಾಧಿಕಾರಿಗಳ ಕೈ ಕೆಳಗಡೆ ಇದ್ದಾರೆ. ಜಿಲ್ಲಾಧಿಕಾರಿಗಳು ಯಾರ ಕೆಳಗಡೆ ಇದ್ದಾರೆ? ಒಬ್ಬ ರಾಜ್ಯ ಸರ್ಕಾರದ ಕೈ ಕೆಳಗಡೆ ಇದ್ದಾರೆ. ರಾಜ್ಯ ಸರ್ಕಾರ ಯಾರ ಕೈ ಕೆಳಗಡೆ ಇದ್ದಾರೆ? ಕೇಂದ್ರ ಸರ್ಕಾರದ ಕೈ ಕೆಳಗಡೆ ಇದ್ದಾರೆ. ಕೇಂದ್ರ ಸರ್ಕಾರ ಯಾರ ಕೈ ಕೆಳಗಡೆ ಇದ್ದಾರೆ? ಕೇಂದ್ರ ಸರ್ಕಾರ ನಮ್ಮ ಸಂಸದರ ಕೈ ಕೆಳಗಡೆ ಇದೆ. ಸಂಸದರು ಯಾರ ಕೈ ಕೆಳಗಡೆ ಇದೆ? ನಮ್ಮ ರಾಷ್ಟ್ರಪತಿಯ ಕೈ ಕೆಳಗಡೆ ಇದೆ. ರಾಷ್ಟ್ರಪತಿ ಅವರ ಕೈ ಕೆಳಗಡೆ ನಮ್ಮ ಸಂವಿಧಾನದ ಒಂದು ಕೈ ಕೆಳಗಡೆ ಇದ್ದಾರೆ. ಆ ಸಂವಿಧಾನ ಸಂಸ್ಥಾಪಕರಾದಂತಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದಂತಹ ಸಂವಿಧಾನದ ಕೈ ಕೆಳಗಡೆ ಇದ್ದಾರೆ. ನಿಜವಾದ ದೇವರು ಅಂದರೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅಂತವರು. ಅವರು ನಮಗೆ ಸ್ಫೂರ್ತಿದಾಯ. ಎಷ್ಟೇ ಹಲವಾರು ಇದು ಮಾಡ್ಕೊಂಡ್ರು ಅವರ ಒಂದು ನಡೆದಂಥ ದಾರಿಗಳಲ್ಲಿ ನಾವೆಲ್ಲ ಭಾಗವಹಿಸ್ತೀವಿ. ಅವ್ರಿಗೆ ಎಲ್ಲ ನಮ್ಮ ಕೂಡ್ಲು ಗ್ರಾಮಸ್ಥರ ಕಡೆಯಿಂದ 130ನೇ ಜನ್ಮದಿನದ ಶುಭಾಶಯಗಳನ್ನು ಆಚರಿಸ್ತೀವಿ.